ಐಕ್ಯೋಸ್ಕರವಾದ ಈ ಸತ್ಯನಾರಾಯಣ ಪೂಜೆ ಮಾತ ಮಲ್ಪುದಾಯಕ್ಕೋಸ್ಕರ ಕಲಿಗೊಟ್ಟು ದರಿದ್ರ ಬರ್ತೈತಿ ಬೊಕ್ಕ ಅವೆ ಹೊಂಡತ ಆಯುಷ್ಯ ಆರೋಗ್ಯ ಸಿಕ್ಕೋಡು ಒಂದು ಮಾತಾಡೋದಲ್ಲ ಸತ್ಯನಾರಾಯಣ ಪೂಜೆ ಮಾತ ಮಲ್ತಂಡ ದೇವರ ಪೂಜೆ ವಿಶೇಷ ಒಂತ ಖರ್ಚು ಒಂತೆ ಪೊಡ್ಸೋದು ಕೆಲವು ಮತ್ತು ಮಸ್ತ್ ಖರ್ಚಿಡು ಮತ್ತು ಮಲ್ಪ ಸಾಧ್ಯ ಅಂತ ಲೆಕ್ಕಿ ಸತ್ಯನಾರಾಯಣ ಪೂಜೆ ಒಂತ ಖರ್ಚು ಒಂತೆ ಪೊಡ್ಸೋದು ಮಲ್ತಂಡ ದೇವರ ರಂಕ ಭಕ್ತಿರು ಸದ್ಯ ಕೊರ್ಪೇರಿಗೆ ಅಂತ ಇವಾಗ ಇಂಥದ್ರೊಟ್ಟು ನಾವು ವರ್ಷ ಪ್ರತಿ ಆಪುರ ಪೂಜೆ ದಯಪಂಡಾಗ ನಿಕ್ಕೆಲ್ಲ ಈ ಜಾಗ ಎಂಚೇರ್ತೇನೆ ಈಗ ಅಭಿವೃದ್ಧಿ ಅನ್ಬೋದು ಸತ್ಯನಾರಾಯಣ ಪೂಜೆ ದಸ ನಮ್ಮ ಶಕ್ತ್ಯಾನುಸಾರ ಪೂಜೆ ಮಲ್ಪ ನಾವು ಜಾಸ್ತಿ ದುಡ್ಡು ಅಹಂಕಾರ ಮಲ್ಪವ್ರು ದೇವರ ಇತ್ತು ಭಕ್ತಿ ಈ ಪೂಜೆ ಬರ್ತೇನೆ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವ್ರ ಕೊಡಲು ಸ್ವೀಕಾರ ಬರ್ತದೆ ಕಷ್ಟ ಪರಿಹಾರ ಬರ್ಬೋದು ಸ್ವಲ್ಪ ಜೋಕುಲು ಮಾತು ಸೇರ್ನಾಗಲ ಭಕ್ತರಿಗಳ ಮಾತು ಎಡ್ಡೆ ಅವಡು ಈ ಜಾಗ ಬೆಳಗೊಡು ದಯಬಣ್ಣಂದಂಡ ಖಾಲಿ ನಾವು ದರ್ಬಾರ್ ಮಲ್ಪ ಈ ಜಾಗಲ ಬೆಳಗೊಡು ನಂಕಲ ಎಡ್ಡೆ ಅವಡು ಎಡ್ಡೆ ಆಯ್ತು ಪೂಜೆ ಮಲ್ಪರ ಆಗ್ಬಿಡು ಆ ದೇವರ ಮಾತು ಪ್ರಾರ್ಥನೆ ಮಲ್ಕೊಂಡು ಇದು ಸತ್ಯನಾರಾಯಣ ಪೂಜೆ ಇಡಿಗೆ ಸಂಕಲ್ಪ ಪ್ರಕಾರ ದೇವರ ಪ್ರಾರ್ಥನೆ ಬಂತು ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹಿಷಾ ಗೋ ಬ್ರಾಹ್ಮಣೇಭ್ಯ ಶುಭವಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. समर्पयामि. वक्रतुण्डमहाकाय कोटिसूर्यमप्रभा निर्विघ्नं कुरु देव सर्वकार्येषु सर्वदा. महागणपते महाप्रार्थनां समर्पयामि.
विष्णुं विष्णुमहाविष्णुं प्रभविष्णुमहेश्वरम् अनेकरूपदेश्यान्तं नमामि पुरुषोत्तमं सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणे नमोऽस्तुते अरुणकमलसमस्तां सद्गजाकुञ्जवर्णं नरकमलसुकेतनीतिविद्वान्वितमणिमकुटं चित्रालङ्कृतां चक्रवर्णीं सकलभुवनमाता सन्ततं श्रीशयन्तः सिद्धलक्ष्मी मोक्षलक्ष्मी जयलक्ष्मी सरस्वती श्रीलक्ष्मी वरलक्ष्मी जातसन्ना मम सर्वदां वराङ्कुरूपाधवपि पूजां करीर्वहन्तीं कमलसंस्थां कालार्थपूर्वदीपां सुमेतां हरिहमुद्यां जगदीश्वरीतां निप्रकारवादिं लक्ष्मीसहितां सत्यनारायणस्वामी दीपदीपनैवेद्य ಪ್ರಸನ್ನಜಮಾನವರ್ಗೂನಸಂಖ್ಯಾ ಸದ್ಭಕ್ತರಿಗೆ ಬರುವಂಥ ವಿಘ್ನಗಳನ್ನೆಲ್ಲ ಪರಿಹರಿಸಿ ಇಚ್ಛಾರ್ಥವನ್ನು ಕೊಟ್ಟು ಅನುಗ್ರಹಿಸಿಕೊಡಬೇಕಂತ ಧ್ಯಾನಾನಂತರ ಪುಷ್ಪಾರ್ಥ ಮಾತು ನಮಸ್ಕರಿಸಬೇಕು. ಆ ಲಕ್ಷ್ಮೀ ಸಹಿತ ಭಕ್ತರಾಗಿ ಕಾರಣ ಸಂವಿಧಾನ ಸ್ವೀಕಾರಗೊಳಿಸುವುದು ನಾಲ್ಕರ ಉತ್ತಮಸ್ಯ ಆಯುಷ್ಯ ನೆನಪು ಪ್ರಾರ್ಥನೆ ಲಕ್ಷ್ಮೀ ಸಹಿತ ಸ್ವಾಮಿ ಪ್ರಾರ್ಥನಾ ಗೋವಿಂದ ಗೋವಿಂದ ಬ್ರಾಹ್ಮಣೇ ವ್ಯಾಪರತಾ ಮೂಲದಾನ ಅಧ್ಯಕ್ಷರು ಹಿರಿಯ ಧಾರ್ಮಿಕ ಮುಂದಾಳು ಶ್ರೀಯುತ ಸತೀಶ್ ಕಡಂಬ ಮೇರೆ ವೇದಿಕೆಗೆ ಬರಡು ಭಾಷಣ ಮತದಾಲ ಜಾಸ್ತಿ ಹೆಜ್ಜೆ ಅಂಜನೆ 24ನೇ ವರ್ಷದ ಭಜನಾ ಮಂಗಲೋತ್ಸವ ಶ್ರೀದತ್ತ ಭಜನಾ ಮಂಡಳಿ ಶ್ರೀ ದತ್ತ ಮಂದಿರ ನೆಲ್ಲಿಕಟ್ಟೆ ಹಿರ್ಗಾನ ಈ ಭಜನಾ ಮಂಗಲೋತ್ಸವವನ್ನು ದೀಪ ಪ್ರಜ್ವಲನದ ಮೂಲಕ ಉದಿಪನ ಮಲ್ಪರೊಳ್ಳೆರು ಬಾಲ್ಯರ್ದು ಇಂಚಿಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾದಿ ಇತ್ತಿದೆ MGM ಕಾಲೇಜ್ ವಾಣಿಜ್ಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಉಪನ್ಯಾಸಕರಾದ ಮುಖ್ಯಸ್ಥರಾದ ಇತ್ತಿದೆ ಮಂಗಳೂರು ವಿಶ್ವವಿದ್ಯಾನಿಲಯದ ವಾಣಿಜ್ಯ ಶಾಸ್ತ್ರ ವಿಭಾಗದ ಪರೀಕ್ಷಾಂಗ ಉನ್ನತ ಒಂದು ಉಸ್ತುವಾರಿನ ಯಶಸ್ವಿಯಾದ ಮುನ್ನಡೆಸೆ ನಂಚನ ಇತ್ತ ನಿವೃತ್ತರಾದ ನಂಚನ ಶ್ರೀಯುತ ರಮೇಶ್ ಕಾರ್ಲಾ ಮೇರ್ಲಾ ವೇದಿಕೆ ಬರಡು ಒಂದು ಎಂಕಲ್ಕೇನೊಂದಿಲ್ಲ ಅಂಚನೆ ನಮನೊಟ್ಟಿಗೂ ಉಪಸ್ಥಿತರಿಪ್ಪ ನಂಚನ ಸ್ಥಳೀಯ ಮಂಗಿಲಾರು ಶ್ರೀ ವಾಸುದೇವ ದೇವಸ್ಥಾನ ಶಾಸ್ತ್ರಬೊಮ್ಮ ವಾಸುದೇವ ದೇವಸ್ಥಾನ ನೆತ್ತ ಆಡಳಿತ ಮುಕ್ತೇಶ್ವರಾದಿಪ್ಪು ನಂಚಿನ ಶ್ರೀಯುತ ಚಂದ್ರಶೇಖರ್ ಹೆಗಡೆ ವಿಶ್ವ ಹಿಂದೂ ಪರಿಷತ್ ಹಿರ್ಗಾನ ವಲಯದ ಅಧ್ಯಕ್ಷರಾದ ಇಪ್ಪು ನಂಚಿನ ನಮನ ಮಾತ ಕಾರ್ಯಗಳ
ಬೆರಿಸಾಯದ ಇಪ್ಪನಂಚಿನ ಹಿರಿಯ ಮುಂದಾಳು ಸಹಕಾರಿ ಬಂಧು ಶ್ರೀ ರಾಮಕೃಷ್ಣ ತೆಂಡೂಲ್ಕರ್, ಹಿರ್ಗಾನ ಗ್ರಾಮ ಪಂಚಾಯತಿದ ಮಾಜಿ ಅಧ್ಯಕ್ಷರಾದ ಇಪ್ಪನಂಚಿನ ಶ್ರೀಯುತ ಸಂತೋಷ್ ಶೆಟ್ಟಿ ಮೊದಲು ವೇದಿಕೆಗೆ ಬರಡು ಆಸನವನ್ನು ಸ್ವೀಕಾರ ಮಲ್ಪಡುವುದು ಎಂಗಳು ಕೇನೊಂದಲ್ಲ. ಕಾರ್ಲದ ಏಳ್ನಾಡು ದ ಒಡೆಯರಾದ ಆಳ್ವಿಕೆಯನ್ನು ಮಲ್ದಿನಂಚಿನ ಅರಂತ್ಲಾಯಿ ಅರಮನೆದ ಪೆರ್ಗಡೆ ಶ್ರೀಯುತ ಆನಂದ ಯಾನೆ ನೋಣಯ್ಯ ಪೆರ್ಗಡೆ ಮೇರ್ಲ ವೇದಿಕೆಗೆ ಬರಡು ಪಣ್ಣದು ಕೇನೊಂದುಲ್ಲ. ನಮಕ್ ಜಾಸ್ತಿ ಕಾಲಾವಕಾಶ ಇಜ್ಜಿ ಶುಭ ಹಾರೈಕೆ ಮಾತ್ರ ಮುಲ್ಪ ನಡಪನು. ಇನ್ನಿತ ಈ ಕಾರ್ಯಕ್ರಮದ ಈ ಕಜ್ಜದ ಗುರುಕಾರ್ಮೇನ ವಯಸ್ಸಾನಿಪನಂಚಿನ ಶ್ರೀಯುತ ಸತೀಶ್ ಕಡಮ, ಅಂಜನೆ ಉಪಸ್ಥಿತರಿಪನಂಚಿನ ಅರಂತ್ಲಾಯಿ ಅರಮನದ ಪೆರ್ಗಡೆ ಶ್ರೀ ಆನಂದ ಯಾನೆ ನೋಣಯ್ಯ ಹೆಗ್ಡೆ, ಸ್ಥಳೀಯ ಶಾಸ್ತ್ರಬೊಮ್ಮ ವಾಸುದೇವ ದೇವಸ್ಥಾನ ನೆತ್ತ ಆಡಳಿತ ಮುಕ್ತೇಶ್ವರ ಆದಿಪ್ಪನಂಚಿನ ಚಂದ್ರಶೇಖರ್ ಹೆಗ್ಡೆ, ವಿಶ್ವ ಹಿಂದೂ ಪರಿಷತ್ತದ ಹಿರ್ಗಾನ ವಲಯದ ಅಧ್ಯಕ್ಷರಾದ ಇಪ್ಪನಂಚಿನ ಶ್ರೀ ರಾಮಕೃಷ್ಣ ತೆಂಡೂಲ್ಕರ್, ಇನ್ನಿತ ಈ ಭಜನಾ ಮಂಗಲೋತ್ಸವವನ್ನು ಉದಿಪನ ಮಲ್ಪರೆ ಇಪ್ಪನಂಚಿನ ಶ್ರೀಯುತ ಪ್ರೊಫೆಸರ್ ಆನಂದ್ ರಮೇಶ್ ಕಾರ್ಲಾ, ಗ್ರಾಮ ಪಂಚಾಯತದ ಮಾಜಿ ಅಧ್ಯಕ್ಷರಾದ ಇಪ್ಪನಂಚಿನ ಶ್ರೀಯುತ ಸಂತೋಷ್ ಶೆಟ್ಟಿ ಮೊಗಲಿನ ಎಂಗಳು ಮಂದಿರದ ಒತ್ತಿಡೆ ಮೋಗೆಡೆ ಎತ್ಕೊಂಡೊಂದಿಲ್ಲ. ಅಂಜನೆ ಬಜರಂಗ ದಳದ ಸಂಚಾಲಕರ ಹಿರ್ಗಾನ ವಲಯದ ಸಂಚಾಲಕರಾದ ಇಪ್ಪನಂಚಿನ ಸುಜಯ್ ಶೆಟ್ರು ಓಲಿತನೆಲ್ಲ ವೇದಿಕೆ ಬರೋಡು ಕೇನೋನ್ಬ ಅವರೆಲ್ಲ ಎಂಗಳು ಮೋಕೆಡೆ ಎತ್ಕೊಂಡೊಂದಿಲ್ಲ. ಸಮಿತಿದ ಅಧ್ಯಕ್ಷರ ಆಗಲಿಕ್ಕೆ ಶಾಲನ್ನು ಪಾಡ್ದು ಸತ್ಕರಿಸೋಡು ಕೇನೋನ್ಬ. ಇತ್ತ ಸನ್ಮಾನ ಕಾರ್ಯಕ್ರಮ ಪೊರ್ತು ಬಾರಿ ಕಡೆಸೊಂದುಂಡು. ಈ ಸನ್ಮಾನ ಕಾರ್ಯಕ್ರಮನು ಶ್ರೀಮತಿ ಆಶಿತಾ ಕಡಂಬ ಮೇರೆ ನಡಪಾದ ಕೊರಡು ಕೇನೋನ್ಬ. ಗ್ರಾಮೋತ್ಸವದ ಈ ಸುಸಂದರ್ಭಡು ಪ್ರಪ್ರಥಮವಾದ ಇನ್ನಿತ ನಮನ ಗೌರವ ಕಾರ್ಯಕ್ರಮಡು ಗೌರವನು ಸ್ವೀಕಾರ ಮಲ್ಪುನಾರು ನಮನೂರ್ದ ಕ್ಷೀರಮಾತೆ ಆದಿಪುನಂಚಿತ್ನ ಶ್ರೀಮತಿ ಸೌಮ್ಯ ಬಾಲಕೃಷ್ಣ ಭಟ್ ಮೇರೆ ವೇದಿಕೆಗೆ ಬರಡು ಬಂದು ವಿನಂತಿ ಮಲ್ತೊಂದುಲ್ಲ. ಯುಗಾದಿ ಬಿಸುಪರ್ಬ ಹೊಸ ವರ್ಷಾಚರಣೆಯ ಪ್ರಯುಕ್ತ ಗ್ರಾಮೋತ್ಸವದ ಸುಸಂದರ್ಭದಲ್ಲಿ ಶ್ರೀಮತಿ ಸೌಮ್ಯ ಬಾಲಕೃಷ್ಣ ಭಟ್ ಇವರಿಗೆ ಸಮರ್ಪಿಸುವ ಸನ್ಮಾನ ಪತ್ರ. ಇವರು ಹಿರ್ಗಾನ ಗ್ರಾಮದ ಮಂಗಿಲಾರು ನಿವಾಸಿಯಾಗಿರುತ್ತಾರೆ. ಪಾಕಶಾಸ್ತ್ರದಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿ ಜನಪ್ರಿಯರಾಗಿರುವ ಶ್ರೀಯುತ ಬಾಲಕೃಷ್ಣ ಭಟ್ ರವರ ಧರ್ಮಪತ್ನಿಯಾಗಿರುತ್ತಾರೆ. ಇವರು ತನ್ನ ಪತಿ ಮತ್ತು ಮಗಳ ಸಹಕಾರದೊಂದಿಗೆ ಹೈನುಗಾರಿಕೆಯನ್ನು ಸ್ವ ಉದ್ಯೋಗವನ್ನಾಗಿ ಮಾಡಿಕೊಂಡು ಗೋಮಾತೆಯ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈ ಕಾಯಕವು ಅವರ ಮಾತೃಶ್ರೀಯವರಾದ ಶ್ರೀಮತಿಯವರಿಂದ ಪ್ರೇರೇಪಿತರಾಗಿ ಮಾಡಿಕೊಂಡು ಬಂದಿರುತ್ತಾರೆ. ಇವರಿಗೆ ಶ್ರೀ ದತ್ತದೇವರು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಹಾರೈಸಿ ಶ್ರೀ ದತ್ತ ಮಂದಿರ ನೆಲ್ಲಿಕಟ್ಟೆ ಹಿರ್ಗಾನ ಇದರ ಸರ್ವ ಸದಸ್ಯರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಅತೀವ ಸಂತೋಷದಿಂದ ಈ ಅಭಿನಂದನಾ ಪತ್ರ ನೀಡಿ ಗೌರವಿಸುತ್ತಿದ್ದೇವೆ. ಬಿಸುಪರ್ಬ ಹೊಸ ವರ್ಷಾಚರಣೆಯ ಪ್ರಯುಕ್ತ ಗ್ರಾಮೋತ್ಸವದ ಸುಸಂದರ್ಭದಲ್ಲಿ ಪ್ರಥಮ್ ಶೆಟ್ಟಿ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಹಿರ್ಗಾನ ಪಾಲಿಜೆ ಅನುಗ್ರಹ ಶ್ರೀಮತಿ ಜ್ಯೋತಿ ಮತ್ತು ಶ್ರೀ ಸಂತೋಷ್ ಶೆಟ್ಟಿಯವರ ಪುತ್ರನಾಗಿ ಜನಿಸಿ ಸೈಂಟ್ ಮರಿಯಾ ಗೊರಟ್ಟಿ ಆಂಗ್ಲ ಮಾಧ್ಯಮ ಶಾಲೆ ಹಿರ್ಗಾನ ಇಲ್ಲಿ 10ನೇ ತರಗತಿಯಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ನಡೆಸುತ್ತಿದ್ದು 2022ರಂದು ಶಿವಮೊಗ್ಗ ನೆಹರು
ಇಂಡೋರ್ ಸ್ಟೇಡಿಯಂನಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೆದ 3rd ಮಲ್ನಾಡ್ ಕಪ್ ಚಾಂಪಿಯನ್ಶಿಪ್ ಟೆಕ್ವಾಂಡೋ 38 kg ಒಳಗಿನ ಬಾಲಕರ ಪಾಮ್ಸಿ ವಿಭಾಗದಲ್ಲಿ ಚಿನ್ನದ ಪದಕ ಹಾಗೂ ಕ್ಯೂರುಗಿ ವಿಭಾಗದಲ್ಲಿ ಚಿನ್ನದ ಪದಕ 2023ರಂದು ಮಂಗಳೂರಿನಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆದ 3rd ತುಳುನಾಡ್ ಕಪ್ ಟೆಕ್ವಾಂಡೋ ಚಾಂಪಿಯನ್ಶಿಪ್ನಲ್ಲಿ ಕ್ಯೂರುಗಿ ವಿಭಾಗದಲ್ಲಿ ಚಿನ್ನದ ಪದಕ ಹಾಗೂ ಪಾಮ್ಸಿ ವಿಭಾಗದಲ್ಲಿ ಚಿನ್ನದ ಪದಕ 2024ರಂದು ನ್ಯಾಷನಲ್ ಟೆಕ್ವಾಂಡೋ ಚಾಂಪಿಯನ್ಶಿಪ್ನಲ್ಲಿ ಬೆಂಗಳೂರಿನಲ್ಲಿ ನಡೆದ ರಾಷ್ಟ್ರಮಟ್ಟದ 18 ವರ್ಷದೊಳಗಿನ ಬಾಲಕರ 50 kg ಕ್ಯೂರುಗಿ ವಿಭಾಗದಲ್ಲಿ ಚಿನ್ನದ ಪದಕ ಹಾಗೂ ಪಾಮ್ಸೆ ವಿಭಾಗದಲ್ಲಿ ಬೆಳ್ಳಿ ಪದಕ 2024-25 ವಿಫಾ ಜೆವಿನ್ ಇಂಡಿಯಾ ಇಂಟರ್ನ್ಯಾಷನಲ್ ಟೆಕ್ವಾಂಡೋ ಚಾಂಪಿಯನ್ಶಿಪ್ ಸೆಪ್ಟೆಂಬರ್ನಲ್ಲಿ ಮಪುಸಾ ಇಂದೋರ್ ಸ್ಟೇಡಿಯಂ ಗೋವಾದಲ್ಲಿ ನಡೆದ ಕ್ಯೂರುಗಿ ವಿಭಾಗದಲ್ಲಿ ಬೆಳ್ಳಿಯ ಪದಕ ಹಾಗೂ ಪಾಮ್ಸೆ ವಿಭಾಗದಲ್ಲಿ ಕಂಚಿನ ಪದಕ. ಇಷ್ಟೆಲ್ಲ ಸಾಧನೆ ಮಾಡಿ ನಮ್ಮ ಊರಿಗೆ ಕೀರ್ತಿ ತಂದ ಪ್ರಥಮ್ ಶೆಟ್ಟಿ ಇವರಿಗೆ ಶ್ರೀ ದತ್ತದೇವರು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಹಾರೈಸಿ ಶ್ರೀ ದತ್ತ ಮಂದಿರ ನೆಲ್ಲಿಕಟ್ಟೆ ಹಿರ್ಗಾನ ಇದರ ಸರ್ವ ಸದಸ್ಯರು ಮತ್ತು ಗಣ್ಯರ ಸಮ್ಮುಖದಲ್ಲಿ ಅತೀವ ಸಂತೋಷದಿಂದ ಈ ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸುತ್ತಿದ್ದೇವೆ. ಹೊಸ ವರ್ಷಾಚರಣೆಯ ಪ್ರಯುಕ್ತ ಗ್ರಾಮೋತ್ಸವದ ಸುಸಂದರ್ಭದಲ್ಲಿ ಕುಮಾರಿ ಪೂರ್ಣಿಮಾ ಪ್ರಭು ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಹಿರ್ಗಾನ ಹೊಸಮನೆ ಸುರೇಖಾರವರ ಪುತ್ರಿ. ಇವರು ಕುಸ್ತಿ ಹಾಗೂ ಇತರ ಕ್ರೀಡೆಯಲ್ಲಿ ಭಾಗವಹಿಸಿ 2023 ತಾಲೂಕು ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ, 2023 ದಸರಾ ಕ್ರೀಡಾಕೂಟದಲ್ಲಿ ಚಕ್ರ ಎಸೆದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ, 2024 ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟದಲ್ಲಿ 57 kg ವಿಭಾಗದಲ್ಲಿ ಪ್ರಥಮ ಹಾಗೂ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ತೀರ್ಪುಗಾರರ ಮೆಚ್ಚುಗೆ ಪಡೆದಿರುತ್ತಾರೆ. 2024 ಉಚ್ಚಿಲದಲ್ಲಿ ನಡೆದ ಕುಸ್ತಿ ಪಂದ್ಯಾಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿರುತ್ತಾರೆ. ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿ ನಮ್ಮ ಊರಿಗೆ ಕೀರ್ತಿ ತಂದ ಪೂರ್ಣಿಮಾ ಪ್ರಭು ಇವರಿಗೆ ಶ್ರೀ ದತ್ತದೇವರಲ್ಲಿ ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಹಾರೈಸಿ ಶ್ರೀ ದತ್ತ ಮಂದಿರ ನೆಲ್ಲಿಕಟ್ಟೆ ಇದರ ಸರ್ವ ಸದಸ್ಯರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಅತೀವ ಸಂತೋಷದಿಂದ ಈ ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸುತ್ತಿದ್ದೇವೆ. ಸೌರಮಾನ ಯುಗಾದಿ ಬಿಸುಪರ್ಬ ಹೊಸ ವರ್ಷಾಚರಣೆಯ ಪ್ರಯುಕ್ತ ಗ್ರಾಮೋತ್ಸವದ ಸುಸಂದರ್ಭದಲ್ಲಿ ಅಜಿತ್ ಪೂಜಾರಿ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಶ್ರೀಮತಿ ಶಾಂತಾ ಮತ್ತು ಶ್ರೀ ಆನಂದ್ ಪೂಜಾರಿಯವರ ಪುತ್ರನಾಗಿ ಜನಿಸಿ ಪ್ರಸ್ತುತ ಭುವನೇಂದ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಯಾಗಿರುತ್ತಾರೆ. ಹಿರ್ಗಾನ ನೆಲ್ಲಿಕಟ್ಟೆ ಶ್ರೀ ದತ್ತ ಮಂದಿರದಲ್ಲಿ ಯಕ್ಷಗಾನ, ಭಜನೆ ಮತ್ತು ನಾಸಿಕ್ ಬ್ಯಾಂಡ್ನಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುತ್ತಾರೆ. ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಇವರು PUC ಬಾಲಕರ ವಿಭಾಗದ ಥ್ರೋಬಾಲ್ ತಾಲೂಕು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಚಾರವಾಗಿದೆ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ನಮ್ಮ ಊರಿಗೆ ಕೀರ್ತಿ ತಂದ ಅಜಿತ್ ಪೂಜಾರಿ ಇವರಿಗೆ ಶ್ರೀ ದತ್ತದೇವರು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಹಾರೈಸಿ ಶ್ರೀ ದತ್ತ ಮಂದಿರ ನೆಲ್ಲಿಕಟ್ಟೆ ಹಿರ್ಗಾನ ಇದರ ಸರ್ವ ಸದಸ್ಯರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಅತೀವ ಸಂತೋಷದಿಂದ ಈ ಅಭಿನಂದನಾ ಪತ್ರ ನೀಡಿ ಗೌರವಿಸುತ್ತಿದ್ದೇವೆ. ಸೌರಮಾನ ಯುಗಾದಿ ಬಿಸುಪರ್ಬ ಹೊಸ ವರ್ಷಾಚರಣೆಯ ಪ್ರಯುಕ್ತ ಗ್ರಾಮೋತ್ಸವದ ಸುಸಂದರ್ಭದಲ್ಲಿ ಕುಮಾರಿ ಸಾಕ್ಷಿ ಶೆಟ್ಟಿ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. 2002 ನವೆಂಬರ್ 14ರಂದು ಉಮೇಶ್ ಶೆಟ್ಟಿ ಮತ್ತು ಸೌಮ್ಯ ಶೆಟ್ಟಿ ದಂಪತಿಗಳ ಮಗಳಾಗಿ ರಾಜೀವ್ ನಗರ ಹಿರ್ಗಾನ ಮೂರೂರು ಕಾರ್ಕಳ ತಾಲೂಕು ಇಲ್ಲಿ ಜನಿಸಿದ್ದೀರಿ. ತಮ್ಮ ವಿದ್ಯಾಭ್ಯಾಸವನ್ನು SVT ಪದವಿ ಪೂರ್ವ ಕಾಲೇಜು ಕಾರ್ಕಳ ದ್ವಿತೀಯ ವಾಣಿಜ್ಯ ವಿಭಾಗದಲ್ಲಿ ಪಡೆಯುತ್ತಿದ್ದೀರಿ. ತಾವು ಕುಸ್ತಿ ಮತ್ತು ಕಬಡ್ಡಿ ಪಂದ್ಯಾಟದಲ್ಲಿ ತಮ್ಮ ಶ್ರೇಷ್ಠ ಕೌಶಲ್ಯದಿಂದ ಗಮನ ಸೆಳೆದಿರುತ್ತೀರಿ. 2023-24 ಸಾಲಿನಲ್ಲಿ ಶ್ರೀ ಮೂಕಾಂಬಿಕಾ PU ಕಾಲೇಜ್ ಕೊಲ್ಲೂರು
ಇಲ್ಲಿ ನಡೆದ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ನಂತರ ಹಳಿಯಾಳದಲ್ಲಿ ನಡೆದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತೀರಿ. 2024-25 ದ್ವಿತೀಯ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ನಡೆಸುತ್ತಾ ಜನತಾ ಇಂಡಿಪೆಂಡೆಂಟ್ PU ಕಾಲೇಜು ಹೆಮ್ಮಾಡಿ ಇಲ್ಲಿ ನಡೆದ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪಡೆದು ಶಾಂತಿನಿಕೇತನ್ PU ಕಾಲೇಜ್ ಬೆಳಗಾವಿ ಇಲ್ಲಿ ನಡೆದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತೀರಿ. ನಂತರ ಮುಣ್ಕೂರಿನಲ್ಲಿ ನಡೆದ ತಾಲೂಕು ಮಟ್ಟದ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ ಪಡೆದು PU ಕಾಲೇಜು ಕುಂದಾಪುರ ಇಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ, PU ಕಾಲೇಜ್ ಬೆಳಗಾವಿ ಇಲ್ಲಿ ನಡೆದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿರುತ್ತೀರಿ. ಉಡುಪಿ ಜಿಲ್ಲಾ ಅಮೆಚೂರ್ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತೀರಿ. ನಂತರ ಉತ್ತರಾಖಂಡ್ ಹರಿದ್ವಾರದಲ್ಲಿ ನಡೆದ ನ್ಯಾಷನಲ್ ಜೂನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ತನ್ನನ್ನು ತಾನು ಕರ್ನಾಟಕದ ತಂಡದಿಂದ ಪ್ರತಿನಿಧಿಸಿರುತ್ತೀರಿ. ಇನ್ನು ಹಲವಾರು ಓಪನ್ ಮ್ಯಾಚ್ಗಳಲ್ಲಿ ಭಾಗವಹಿಸಿ ತನ್ನನ್ನು ತಾನು ಪ್ರತಿನಿಧಿಸಿ ಪ್ರಶಸ್ತಿಯನ್ನು ಪಡೆದಿರುತ್ತೀರಿ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ನಮ್ಮ ಊರಿಗೆ ಕೀರ್ತಿ ತಂದ ಸಾಕ್ಷಿ ಶೆಟ್ಟಿ ಇವರಿಗೆ ಶ್ರೀ ದತ್ತದೇವರು ಆಯುರಾರೋಗ್ಯ ಸುಖಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಹಾರೈಸಿ ಶ್ರೀ ದತ್ತ ಮಂದಿರ ನೆಲ್ಲಿಕಟ್ಟೆ ಹಿರ್ಗಾನ ಇದರ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಅತೀವ ಸಂತೋಷದಿಂದ ಈ ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸುತ್ತಿದ್ದೇವೆ. ಗ್ರಾಮೋತ್ಸವದ ಸಂದರ್ಭದಲ್ಲಿ ಸುಹಾನ್ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. 2007 ನವೆಂಬರ್ 10ರಂದು ಸುಭಾಷ್ ಮತ್ತು ಹರಿಣಿ ಪೂಜಾರಿ ದಂಪತಿಗಳ ಮಗನಾಗಿ ಶ್ರೀ ಬರಾಮರಿ ಕೊತ್ತಲಿಗೆ ಮನೆ ನೆಲ್ಲಿಕಟ್ಟೆ ಹಿರ್ಗಾನ ಕಾರ್ಕಳ ತಾಲೂಕು ಇಲ್ಲಿ ಜನಿಸಿದ್ದೀರಿ. ದ್ವಿತೀಯ ಪದವಿ ಪೂರ್ವ ವಾಣಿಜ್ಯ ವಿಭಾಗದಲ್ಲಿ ಕಲಿತಿರುವಿರಿ. ಥ್ರೋಬಾಲ್ ಪಂದ್ಯಾಟದಲ್ಲಿ ತನ್ನ ಶ್ರೇಷ್ಠ ಕೌಶಲ್ಯದಿಂದ ಗಮನ ಸೆಳೆದಿದ್ದೀರಿ. ತಮ್ಮ ಶ್ರಮ ಮತ್ತು ತಂಡದ ಸಹಕಾರದ ಮೂಲಕ ಹಲವಾರು ಪಂದ್ಯದಲ್ಲಿ ಯಶಸ್ವಿ ಸಾಧನೆಯನ್ನು ಮಾಡಿದ್ದೀರಿ. 18-19 ಹೋಬಳಿ ಮಟ್ಟದ ಥ್ರೋಬಾಲ್ ಪಂದ್ಯಾಟದಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅಜೆಕ್ಕಾರು, ತಾಲೂಕು ಮಟ್ಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರುವತ್ತೂರು, ಜಿಲ್ಲಾ ಮಟ್ಟದ ಸೈಂಟ್ ಸಿಸಿಲಿ ಶಾಲೆ ಉಡುಪಿ ಇಲ್ಲಿ ಭಾಗವಹಿಸಿದ್ದೀರಿ. 2019-20ರಲ್ಲಿ ವೃತ್ತ ಮಟ್ಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಣ್ಣೆಹೊಳೆ, ತಾಲೂಕು ಮಟ್ಟದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೋರಂಜಿ ಇರುವತ್ತೂರು, ಜಿಲ್ಲಾ ಮಟ್ಟದ ಮೂಕಾಂಬಿಕಾ ಪ್ರೌಢಶಾಲೆ ಕುಂದಾಪುರ ಇಲ್ಲಿ ಭಾಗವಹಿಸಿರುತ್ತೀರಿ. 23-24ರ ಪ್ರಥಮ PUC ಶ್ರೀ ಭುವನೇಂದ್ರ ಕಾಲೇಜು ಇಲ್ಲಿ ವಿದ್ಯಾರ್ಥಿಯಾಗಿ SVT ಪದವಿ ಪೂರ್ವ ಕಾಲೇಜಿನಲ್ಲಿ ತಾಲೂಕು ಮಟ್ಟದ ಪಂದ್ಯಾಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದಿರುತ್ತೀರಿ. ಜಿಲ್ಲಾ ಮಟ್ಟದ NSS ಬ್ರಹ್ಮಾವರ ಶಾಲೆಯಲ್ಲಿ ಪ್ರತಿನಿಧಿಸಿ ರಾಜ್ಯ ಮಟ್ಟದ ಪಂದ್ಯಾಟ ಮಂಡ್ಯದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದಿದ್ದೀರಿ. 24-25 ದ್ವಿತೀಯ PUC ಬೈಲೂರು ಪದವಿ ಪೂರ್ವ ಕಾಲೇಜಿನಲ್ಲಿ ಥ್ರೋಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿ ವಿಜಯಿಯಾಗಿ ಜಿಲ್ಲಾ ಮಟ್ಟ ಹಿಂದೂ ಪದವಿ ಪೂರ್ವ ಕಾಲೇಜು ಇಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟವನ್ನು ಬಾಗಲಕೋಟೆ LIT ಎಂಬಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದಿರುತ್ತೀರಿ. ಹಾಗೆಯೇ 3 ವರ್ಷ ಸತತ ದಸರಾ ಥ್ರೋಬಾಲ್ ಪಂದ್ಯಾಟದಲ್ಲಿ ಕೂಡ ಪ್ರಶಸ್ತಿಯನ್ನು ಪಡೆದಿರುತ್ತೀರಿ. ಉತ್ತಮ ಆಟಗಾರ ಎಂದು ಪ್ರಶಸ್ತಿ, ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ದೇಶವನ್ನು ಪ್ರತಿನಿಧಿಸುವ ಕನಸನ್ನು ಹೊತ್ತಿದ್ದೀರಿ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ನಮ್ಮ ಊರಿಗೆ ಕೀರ್ತಿ ತಂದ ಸುಹಾನ್ ಇವರಿಗೆ ದತ್ತದೇವರು ಆಯುರಾರೋಗ್ಯ ಸುಖಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಹಾರೈಸಿ ಶ್ರೀ ದತ್ತ ಮಂದಿರ ನೆಲ್ಲಿಕಟ್ಟೆ ಇದರ ಸರ್ವ ಸದಸ್ಯರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಅತೀವ ಸಂತೋಷದಿಂದ ಈ ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸುತ್ತಿದ್ದೇವೆ. ಇದೀಗ ಸಾಧಕರಿಗೆ ಸನ್ಮಾನ ಏರು ಮಲ್ಲ ಬೇಲೆ ಮಲ್ದೇರು ಅಗಲಿಗೆ ಒಂಜಿ ಗುರುತಿಸಾದ ಈತ ಗೌರವಿಸವನು ಸುರೂಟು ಶ್ರೀಮತಿ ಸೌಮ್ಯ ಬಾಲಕೃಷ್ಣ ಭಟ್ ಮಂಗಿಲಾರು ಪ್ರಗತಿಪರ ಹೈನುಗಾರರು ಒಂಜಿ 14-15 ಪೆತ್ತಲೆನ ತಾಂಕದು ಐತೆ ಆದಾಯನು ಪಡೆದು ಜೀವನನು ಕಟ್ಟೊಂದು ನಗಲು ಗೋಮಾತೆನ ಒಂಜಿ ಸಂರಕ್ಷಣೆ ಮಲ್ತದು ಗೋಸೇವೆ ಆರು ಮಲ್ತೊಂದುಲ್ಲೆರು ಅವೊಂಜಿ ನಮನ ಹಿಂದುಲಿನ ಒಂಜಿ
ಪುಣ್ಯದ ಬೇಲೆ ಇನ್ನು ಮಾತೆರ್ಲ ಇಲ್ಲಾಡು ಕೈಕೆಂಜಿಲು ಬಂಗ ಆಪುಣೊಂದು ಪೂರ ಮಾರುನಾಗ್ಲೇ ಇಪ್ಪುನು ಮಾತೆರ್ಲ ಪನ್ಪ ಪೆತ್ತಲೇನು ನಮ್ಮ ರಕ್ಷಣೆ ಮಲ್ಪಡು ಗೋಪೂಜೆ ಮಲ್ಪ ಆಂಡ ಅವಳು ಆಣು ಕಂಜಿಲಾನಾಗ ಅವೇನು ಬ್ಯಾರ್ಲೆಗೆ ನಮಗೆ ಕೊರಪ ಒಂದು ನಮನ ದುರಂತ ನಮ್ಮ ಹಿಂದೂ ಸಮಾಜ ಏಪ ಉನ್ನತ ಬಗ್ಗೆ ಜಾಗೃತಿ ಆಬುಜಿ ಆನಿಮುಟ್ಟ ಇಂಚನೆ ನಡುತ್ತೊಂದು ಇಪ್ಪುಂಡು ನಮ್ಮ ಜಾಗೃತಿ ಆವಡು ನಮ್ಮ ಆ ಆಣು ಕಂಜಿಪ್ಪು ಅತನ ಜಬ್ಬು ಪೆತ್ತ ಇಪ್ಪು ಅವೇನು ಕೊರ್ಪುಜ ದಾಯಗ ಬಣ್ಣಗ ನಮನ ಇಲ್ಲಡಿತ್ತನ ಪರಬೇರೆ ಅಥವಾ ಅನಾರೋಗ್ಯ ಇಪ್ಪನಾಗಲಿ ನಮ್ಮ ಆಗಲಿ ಕೆರಿಯರ್ ಆಪುಣ ಕಟುಕಾಗ ಕೊರಿಯರ್ ಆಪುಣ ಉದೇನೆ ನಮ್ಮ ನೆನೆಪುಡದಿ ಓಡು ಮುಲ್ಪಲ ಉಲ್ಲೇರಿ ಕೊರ್ಪನಾಗಲು ಮಸ್ತ್ ಜನ ಉಲ್ಲೇರಿ ಪನ್ಪೇರು ಕೆಲ ಜನ ಆ ಮಾಸ್ಟೇ ಕೊನೋದು ತಾಂಕುವೇನ ಅಂದು ಇಂಚಿತ್ತ ಪರಿಸ್ಥಿತಿ ಉಂಡು ಯಾನೈಕ ಅನ್ಪು ನಿಗುಲು ಅಂಚಿತ್ನಾಗಲು ಗೋಪೂಜೆಲ್ಲ ಮಲ್ಪನ ಬೊಡ್ಚಿ ಅತ್ತ ನನ್ನ ಹಿಂದುತ್ವದ ಪುದರಡು ಓಟುಲ್ಲ ಕೇನಲು ಬೊಡ್ಚಿ ನಿಗುಲು ಆ ಕಟುಕರಿಗೆ ಕೊರ್ಪರಂದಾಂಡ ನಿಗುಲು ಆ ಬೇಲಲ್ಲ ಮಲ್ಪರವಲ್ಲಿ ಸೌಮ್ಯ ಬಾಲಕೃಷ್ಣ ಭಟ್ ಮುಲ್ಪ ಸೇರಿದ ನಂಚಿನ ಬಂಧುಗಳು ಅಗಲು ಒಟ್ಟು ಸೇರಿದು ಅವರಿಗೆ ಗೌರವಿಸುವುದು ಪಣದು ಎಗಲು ಕೇನೊಂದಲ್ಲ ಐಟಮ್ ಕೊರ್ಪನು ಸೌಮ್ಯ ಭಟ್ ಅಲ್ಪನೆ ಬೊಟ್ಲೆ ಇಡಕ್ಕೆ ನೋಡ್ತಿ ಅಲ್ಪನೆ ಬೊಟ್ಲೆ ಶಾಲೆ ಬೊಟ್ಟೋಡು
ಗ್ರಾಮೋತ್ಸವದ ಸಂದರ್ಭದಲ್ಲಿ ಯತೀಶ್ ವೈ ಶೆಟ್ಟಿ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಹಿರ್ಗಾನ ಗ್ರಾಮ ಚಿಕ್ಕಲ್ಬೆಟ್ಟು ಕಣಿಲಾ ಮನೆಯ ಶ್ರೀಮತಿ ಲತಾ ಮತ್ತು ಯೋಗೀಶ್ ಶೆಟ್ಟಿ ದಂಪತಿಯ ಪುತ್ರನಾಗಿ ಜನಿಸಿ ಸೈಂಟ್ ಮರಿಯಾ ಗೊರಟ್ಟಿ ಆಂಗ್ಲ ಮಾಧ್ಯಮ ಶಾಲೆ ಹಿರ್ಗಾನ 7ನೇ ತರಗತಿಯಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದೀರಿ. 2024ರಂದು ನ್ಯಾಷನಲ್ ಟೆಕ್ವಾಂಡೋ ಚಾಂಪಿಯನ್ಶಿಪ್ನಲ್ಲಿ ಬೆಂಗಳೂರಿನಲ್ಲಿ ನಡೆದ ರಾಷ್ಟ್ರಮಟ್ಟದ 12 ವರ್ಷ ಬಾಲಕರ ವಿಭಾಗದ ಕ್ಯೂರುಗಿ ವಿಭಾಗದಲ್ಲಿ ಬೆಳ್ಳಿ ಪದಕ ಹಾಗೂ ಪಾಮ್ಸಿ ವಿಭಾಗದಲ್ಲಿ ಬೆಳ್ಳಿ ಪದಕ ಪಡೆದಿರುತ್ತೀರಿ. 2024-25 ನ್ಯಾಷನಲ್ ಟೆಕ್ವಾಂಡೋ ಚಾಂಪಿಯನ್ಶಿಪ್ ಮಂಗಳೂರಿನಲ್ಲಿ ನಡೆದ 12 ವರ್ಷದ ಬಾಲಕರ ವಿಭಾಗದಲ್ಲಿ ಕ್ಯೂರುಗಿ ವಿಭಾಗದಲ್ಲಿ ಚಿನ್ನದ ಪದಕ ಹಾಗೂ ಪಾಮ್ಸಿ ವಿಭಾಗದಲ್ಲಿ ಬೆಳ್ಳಿ ಪದಕ ಪಡೆದಿರುತ್ತೀರಿ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ನಮ್ಮ ಊರಿಗೆ ಕೀರ್ತಿ ತಂದ ಯತೀಶ್ ವೈ ಶೆಟ್ಟಿ ಇವರಿಗೆ ದತ್ತದೇವರು ಆಯುರಾರೋಗ್ಯ ಸುಖಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಹಾರೈಸಿ ಶ್ರೀ ದತ್ತ ಮಂದಿರ ನೆಲ್ಲಿಕಟ್ಟೆ ಹಿರ್ಗಾನ ಇದರ ಸರ್ವ ಸದಸ್ಯರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಅತೀವ ಸಂತೋಷದಿಂದ ಈ ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸುತ್ತಿದ್ದೇವೆ. ಸಂದರ್ಭದಲ್ಲಿ ನಮನ್ ಪೂಜಾರಿ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಹಿರ್ಗಾನ ಗ್ರಾಮದ ಕುಂದೇಶ್ವರ ಬಾನಡ್ಕ ಶ್ರೀಮತಿ ಭವಾನಿ ಮತ್ತು ಜಗನ್ನಾಥ್ ಪೂಜಾರಿ ದಂಪತಿಯ ಪುತ್ರನಾಗಿ ಜನಿಸಿ ಸೈಂಟ್ ಮರಿಯಾ ಗೊರಟ್ಟಿ ಆಂಗ್ಲ ಮಾಧ್ಯಮ ಶಾಲೆ ಹಿರ್ಗಾನ 7ನೇ ತರಗತಿಯಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ನಡೆಸುತ್ತಿದ್ದೀರಿ. 2024ರ ನ್ಯಾಷನಲ್ ಟೆಕ್ವಾಂಡೋ ಚಾಂಪಿಯನ್ಶಿಪ್ನಲ್ಲಿ ಬೆಂಗಳೂರಿನಲ್ಲಿ ನಡೆದ ರಾಷ್ಟ್ರಮಟ್ಟದ 12 ವರ್ಷದ ಬಾಲಕರ ವಿಭಾಗದಲ್ಲಿ ಕ್ಯೂರುಗಿ ವಿಭಾಗದಲ್ಲಿ ಬೆಳ್ಳಿ ಪದಕ ಹಾಗೂ ಪಾಮ್ಸಿ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಪಡೆದಿರುತ್ತೀರಿ. 2024-25 ನ್ಯಾಷನಲ್ ಟೆಕ್ವಾಂಡೋ ಚಾಂಪಿಯನ್ಶಿಪ್ನಲ್ಲಿ ಶೃಂಗೇರಿಯಲ್ಲಿ ನಡೆದ 12 ವರ್ಷದ ಬಾಲಕರ ವಿಭಾಗದಲ್ಲಿ ಕ್ಯೂರುಗಿ ವಿಭಾಗದಲ್ಲಿ ಚಿನ್ನದ ಪದಕ ಹಾಗೂ ಪಾಮ್ಸಿ ವಿಭಾಗದಲ್ಲಿ ಕಂಚಿನ ಪದಕ ಪಡೆದಿರುತ್ತೀರಿ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ನಮ್ಮ ಊರಿಗೆ ಕೀರ್ತಿ ತಂದ ನಮನ್ ಪೂಜಾರಿ ಇವರಿಗೆ ದತ್ತದೇವರು ಆಯುರಾರೋಗ್ಯ ಸುಖಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಹಾರೈಸಿ ಶ್ರೀ ದತ್ತ ಮಂದಿರ ನೆಲ್ಲಿಕಟ್ಟೆ ಹಿರ್ಗಾನ ಇದರ ಸರ್ವ ಸದಸ್ಯರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಅತೀವ ಸಂತೋಷದಿಂದ ಈ ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸುತ್ತಿದ್ದೇವೆ.
ಅಂಚ ಈ ಫೀಲ್ಡ್ಲ ಸುಧಾಕರ್ ಶೆಟ್ಟಿ ಎಂಬುದು ಮತ್ತು ಕಾಲೇಜ್ ಫ್ರೆಂಡ್ಸ್ ಒಟ್ಟು ಸಂಘದ ಕೆಲಸ ಎ.ಬಿ. ತಿಪ್ಪರು, ಬಿ.ಡಿ. ತಿಪ್ಪರು, ಈಶ್ವರ ತಿಪ್ಪರು, ಅದು ಪಕ್ಕ ಈ ಭಜನಾ ಮಂಡಳಿ, ಈ ಭಜನಾ ಮಂಡಳಿಯಲ್ಲಿ ಏನು ದುಡ್ಡು ಹೋಗ್ತಾರೆ ಆಗ್ಲಿಕ್ಕೆ ಅಂತ ಕಷ್ಟ ಬಂತು. ಭಜನೆ ಜನಕ್ಕೆ ಜೋಗ ನೋಟ ಮಾಡ್ಕೊಂಡು ನೆಟ್ಪಡು ಸಾಧನೆ ಇಲ್ಲವಲ್ಲ ಜನಕ್ಕೂ ಸಂಘಟನೆ ಇತಿಹಾಸ ದೇವತಾ ಕಾರ್ಯಗಳು ಭಜನ ಕೀರ್ತನೆಗಳು ನಮ್ಮ ದುರ್ಗಗಳು ದೂರ ಹಾಕುವಂಥದ್ದು ಅಂತ ಒಟ್ಟು ಸಮಾಜದ ಸಂಘಟನೆ ಮಾಡಿಕೊಡುತ್ತೆ. ಈ ಕಾರ್ಯ ನಿರಂತರವಾಗಿ ಮೊದಲು ಸುಧಾಕರ್ ಶೆಟ್ಟರು ಪಕ್ಕ ಸುತ್ತ ಮಂಡ್ಯದಲ್ಲಿ ಪೂರ್ಣದಲ್ಲಿ ಭೇಟ ಮಾಡ್ಕೊಂಡು ಮನಗಳ ಮಾತ್ರ ಮಾಡ್ಕೊಂಡು ಸಮಾಜ ಇರುತ್ತೆ ಬೇರೆ ಮಾತುಗಳು ಮಾಡ್ಕೊಂಡು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಮತ್ತು ಕಾರ್ಯಕ್ರಮ ಪೊರ್ಲೋಡ್ ಅಂಚನೆ ಭಜನಾ ಕಾರ್ಯಕ್ರಮ ಪೊರ್ಲೋಡ್ ಒಂದು ದೇವರ ಮತ್ತೊಂದು ಮಾತನ್ನು ಮುಗಿಸ್ತಾರೆ. ವೇದಿಕೆ ಡಿಪ್ಪನಂಚಿನ ಬಿನ್ನೆರೆಗೆ ಸಮಿತಿದ ಅಧ್ಯಕ್ಷರಾದಿಪ್ಪನಂಚಿನ ಶ್ರೀಯುತ ಸತೀಶ್ ಕಡಮ ಮೇರೆ ಸ್ಮರಣಿಕೆಯನ್ನು ಕೊರೆದು ಗೌರವಿಸುವುದು ಒಂದು ಕೇನುನ್ವ ದತ್ತ ಮಂದಿರ ನೆಲ್ಲಿಕಟ್ಟೆ ಮುಲ್ಪ ನಡತೊಂದಿತ್ತು ನಂಚಿತ್ನ ಗ್ರಾಮೋತ್ಸವದ ಕಾರ್ಯಕ್ರಮಡು ಸನ್ಮಾನನು ಸ್ವೀಕರಿಸಾಯಿನಂಚಿತ್ನ ಮಾತ ಸಾಧಕ್ಯರೆಗ್ಲ ದತ್ತ ಮಂದಿರದ ಪರವಾದ ನಿಗಲು ಇನಿ ನಿಗಲ ಉಪಸ್ಥಿತರಾದ ನಿಗಲು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಾಯರು ನಿಗಲ ಸಾಧನೆಯನ್ನು ಎಂಕಲು ಗುರುತಿಸಾದ ಅಂಚನೆ ನಿಗಲ ಸಾಧನೆ ನಮ್ಮನ ಊರ್ದ ಅವೆತೋ ಜೋಕ್ಲಿಗೆ ಪ್ರೇರಣೆ ಆವಡು ಅಗುಲ್ಲ ನನ್ನ ಮಿತ್ತಗು ಇಂಚಿನ ಸಾಧನೆಯನ್ನು ಮಲ್ತದು ಈ ವೇದಿಕೆಡು ಈ ಗೌರವವನ್ನು ದೆತೊಂದಂಚಿತ್ನ ಶಕ್ತಿನ ಶ್ರೀದೇವರು ಕೊರಡು ಅಂಚನೆ ನಿಗುಲ್ಲ ನನಾತ್ ಸಾಧನೆಯನ್ನು ಮಲ್ತದು ಈ ಊರಿಗೂ ನನಾತ್ ಕೀರ್ತಿ ಕೊಣತ್ತದು ನಿಗ್ಲಡ್ಲ ಇಂಚಿತ್ನ ಸಮಾಜಮುಖಿ ಬೇಲೆ ಅವಡು ಬಂದು ನಿಗ್ಲಡ ಕೇನೊಂದುಲ್ಲ ನಿಗ್ಲೆಗೆ ಮಾತರೆಗ್ಲ ಅಭಿನಂದನೆಲು ಅಂಚನೆ ಸೋಲ್ಮೆಲು ಅಂಚನೆ ಇನ್ನಿತ ನಮ್ಮನ ಈ ಕಾರ್ಯಕ್ರಮಡು ಎತ್ತರದ ಮತ್ತರ್ಮಡಿತ್ನ ಮಾತರೆಗ್ಲ ಒಂಜೇ ಪಾತರಡು ಗ್ರಾಮೋತ್ಸವದ ಈ ಕಾರ್ಯಕ್ರಮಡು ಭಾಗವಹಿಸಿನ ನಿಗ್ಲೆಗು ಅನಂತ ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ ಹೊಸ ವರ್ಷದ ಶುಭಾಶಯ ನಿಗ್ಲೆಗು ಮಾತೆರೆಗ್ಲ ಎಂಕ್ಲನ ಪರವಾದ ಇಪ್ಪಡು ದೇವರ ಮಾತೆರೆಗ್ಲ ಎಡ್ಡೆ ಮಲ್ಪಡು ಪಂದು ಪನೊಂದು ನಮನ ಭಜನಾ ಮಂಗಲದ ದೀಪ ಪ್ರಜ್ವಲನೆ ಹೊಂದಿತ್ತೆ ರಮೇಶ್ ಕಾರ್ಲಾ MGM ಕಾಲೇಜ್ ಉಡುಪಿ ಮುಲ್ಪ ಪ್ರೊಫೆಸರ್ ಆದ ಸೇವೆ ಸಲ್ಲಿಸಾದ ನಿವೃತ್ತಿ ಜೀವನ ಡಿಪ್ಪು ನಂಚಿತ್ನ ರಮೇಶ್ ಕಾರ್ಲಾ ಮೇರು ದೀಪನ್ನು ಪ್ರಜ್ವಲನೆ ಮಲ್ತು ಕೊರಡು ಪಂದಲ ವಿನಂತಿ ಮಲ್ತೊಂದು ಅರೆಗು ಇನ್ನಿತ ಈ ಕಾರ್ಯಕ್ರಮಡು ಉಪಸ್ಥಿತರ ಆದ ಇತ್ ನಂಚಿತ್ನರೆಗು ಎಂಕುಲು ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ಕಾರ್ಯಕ್ರಮದ ಯಶಸ್ಸುಗು ಇನಿ ಎಂಕ್ಲೊಟ್ಟುಗು ಕೈ ಜೋಡಿಸಾಯಿನಂಚಿತ್ನ ಮಾತ ಭಜನಾ ಮಂಡಳಿಗ್ಲ ಎಂಕುಲು ಇತ್ತೇನೆ ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ ಕಾರ್ಯಕ್ರಮದ ಯಶಸ್ಸುಗು ಸಹಕರಿಸಾಯಿನಂಚಿತ್ನ ಮಾತ ಕಾರ್ಯಕರ್ತರಿಗ್ಲ ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ
ಕೇಳುವುದಿಲ್ಲ. ನೀವು ಮುಖ್ಯ ಸಮಾವೇಶ
ಭವಾನಿ ಮಾ ಅಂಬೆ ಭವಾನಿ ಮಾ ಜೈ ವಿಠಲ್ ಹರಿ ವಿಠಲ್ ಜೈ ವಿಠಲ್ ಹರಿ ವಿಠಲ್ ಜೈ 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 ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಜೈ 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 ವಿಠಲ ಜೈ ವಿಠಲ್ ಹರಿ ವಿಠಲ್ ಜೈ ವಿಠಲ್ ಹರಿ ವಿಠಲ್ ಜೈ ಜೈ ಭವಾನಿ ಮಾ ಅಂಬೆ ಭವಾನಿ ಮಾ 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 ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ ತೋರೋ ತೋರೋ ನಿನ್ನ ಮುಖವ ರುಕ್ಮಿಣೀಪತಿ ರುಕ್ಮಿಣೀಪತಿ ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ ತೋರೋ ತೋರೋ ನಿನ್ನ ಮುಖವ ರುಕ್ಮಿಣೀಪತಿ ರುಕ್ಮಿಣೀಪತಿ ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ ತೋರೋ ತೋರೋ ನಿನ್ನ ಮುಖವ ರುಕ್ಮಿಣೀಪತಿ ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ ತೋರೋ ತೋರೋ ನಿನ್ನ ಮುಖವ ರುಕ್ಮಿಣೀಪತಿ ರುಕ್ಮಿಣೀಪತಿ ಬಾರೋ ವಿಠಲ ಬಾರೋ ಬಾರೋ ವಿಠಲ ಬಾರೋ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ ತೋರೋ ತೋರೋ ನಿನ್ನ ಮುಖವ ರುಕ್ಮಿಣೀಪತಿ ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ ತೋರೋ ತೋರೋ ನಿನ್ನ ಮುಖವ ರುಕ್ಮಿಣೀಪತಿ ರುಕ್ಮಿಣೀಪತಿ ಚಂದ್ರಭಾಗ ತೀರದಲ್ಲಿ ವಾಸವಾಗಿರುವೆ ಚಂದ್ರಭಾಗ ತೀರದಲ್ಲಿ ವಾಸವಾಗಿರುವೆ ಗಿರಿಧರ ಸಿಂಧೂಶಯನ ಅಂದವಾಗಿರುವೆ ಚಂದರ ಗಿರಿಧರ ಸಿಂಧೂಶಯನ ಅಂದವಾಗಿರುವೆ ಚಂದ್ರಭಾಗ ತೀರದಲ್ಲಿ ವಾಸವಾಗಿರುವೆ ಚಂದ್ರಭಾಗ ತೀರದಲ್ಲಿ ವಾಸವಾಗಿರುವೆ ಚಂದರ ಗಿರಿಧರ ಸಿಂಧೂಶಯನ ಅಂದವಾಗಿರುವೆ ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ ತೋರೋ ತೋರೋ ನಿನ್ನ ಮುಖವ ರುಕ್ಮಿಣೀಪತಿ ರುಕ್ಮಿಣೀಪತಿ ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ ತೋರೋ ತೋರೋ ನಿನ್ನ ಮುಖವ ರುಕ್ಮಿಣೀಪತಿ ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ ತೋರೋ ತೋರೋ ನಿನ್ನ ಮುಖವ ರುಕ್ಮಿಣೀಪತಿ ರುಕ್ಮಿಣೀಪತಿ ಶಂಖ ಚಕ್ರವನ್ನು ನೀನು ಎಲ್ಲೇ ಇಟ್ಟಿರುವೆ ಶಂಖ ಚಕ್ರವನ್ನು ನೀನು ಎಲ್ಲೇ ಇಟ್ಟಿರುವೆ ಶಂಖದ ಮೇಲೆ ಕೈಯಾಲಿಟ್ಟು ಏಕೆ ನಿಂತಿರುವೆ ಶಂಖದ ಮೇಲೆ ಕೈಯಾಲಿಟ್ಟು ಏಕೆ ನಿಂತಿರುವೆ ಶಂಖ ಚಕ್ರವನ್ನು ನೀನು ಎಲ್ಲಿ ಇಟ್ಟಿರುವೆ ಶಂಖ ಚಕ್ರವನ್ನು ನೀನು ಎಲ್ಲಿ ಇಟ್ಟಿರುವೆ ಶಂಖದ ಮೇಲೆ ಕೈಯಾಲಿಟ್ಟು ಏಕೆ ನಿಂತಿರುವೆ ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ ತೋರೋ ತೋರೋ ನಿನ್ನ ಮುಖವ ರುಕ್ಮಿಣೀಪತಿ ರುಕ್ಮಿಣೀಪತಿ
ನಮ್ಮ ಪುರಂದರ ವಿಠಲನ ಭಕ್ತವತ್ಸಲ ನಮ್ಮ ಪುರಂದರ ವಿಠಲನ ಭಕ್ತವತ್ಸಲ ನಮ್ಮ ಪುರಂದರ ವಿಠಲನ ಭಕ್ತವತ್ಸಲ ನಮ್ಮ ಪುರಂದರ ವಿಠಲನ ನಿಜೋತ್ಸವ ಬಂದ ಕಂಡಿರೇನೆ ನಿಜೋತ್ಸವ ಬಂದ ಕಂಡಿರೇನೆ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನೆ ಅಮ್ಮ ರಂಗನ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನೆ ಅಮ್ಮ ರಂಗನ ಜೈ ವಿಠಲ್ ಹರಿ ವಿಠಲ್ ಜೈ ವಿಠಲ್ ಜೈ ವಿಠಲ್ ಹರಿ ವಿಠಲ್ ಜೈ 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 ವಿಠಲ ಪಾಂಡುರಂಗ ವಿಠಲ ಜೈ 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 ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಜೈ 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 ವಿಠಲ ಜೈ ವಿಠಲ್ ಜೈ ವಿಠಲ್ ಜೈ ವಿಠಲ್ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನೆ ನಮ್ಮ ರಂಗನ ಕಂಡಿರೇನೆ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನೆ ನಮ್ಮ ರಂಗನ ಇಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಕೃಷ್ಣನ ಎಲ್ಲಿ ನೋಡಿದಿರಿ ಇಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲ ನಿಲ್ಲವೆಂದು ಬಲ್ಲ ಜಾಣರೆ ಬಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ನಂದ ಗೋಪನ ಮಂದಿರಂಗಳ ತಂದು ಬಂದಿನಲೇ ನಂದ ಗೋಪನ ಮಂದಿರಂಗಳ ತಂದು ಬಂದಿನಲೇ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಸುಂದರಾಂಗದ ಸುಂದರಿಯರ ಇಂದು ಮುಂದೆನಲಿ ಅಂದದ ಕರ ಕಂದ ಕರುಗಳ ಮುಂದೆ ಮುಂದೆಯಲೇ ಇಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಇಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಇಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಈ ಚರಾಚರದೊಳಗೆ ಅಜಣ್ಣದ ಆಚೆ ಈಚೆಯಲಿ ಈ ಚರಾಚರದೊಳಗೆ ಅಜಣ್ಣದ ಆಚೆ ಈಚೆಯಲಿ ಶೇಷರೇಂದ್ರನ ಸುತನ ರಥದ ಅಚ್ಚ ಪೀಠದಲ್ಲಿ ಶೇಷರೇಂದ್ರನ ಸುತನ ರಥದ ಅಚ್ಚ ಪೀಠದಲ್ಲಿ
ಶಬರಿಮಲೆ ಕ್ಷೇತ್ರವೇ ಭೂ ಸ್ವರ್ಗವೋ
गोपाल मना हरे नारायण हरे मना तुम्हें गोविंद मना तुम्हें गोपाल मना हरे नारायण हरे मना तुम्हें गोविंद मना तुम्हें गोपाल मना हरे नारायण हरे मना तुम्हें गोविंद मना तुम्हें गोपाल मना हरे नारायण जय विठ्ठल जय विठ्ठल जय विठ्ठल जय विठ्ठल
Más
ಮುಂದಿತ್ತೆ ಕೆಲವೇ ಕ್ಷಣಟ್ಟು ಶಿವಭಕ್ತ ಭಜನಾ ಮಂಡಳಿ ದಾನಶಾಲೆ ಮೊಗ್ಲೆಡ್ದು ಭಜನಾ ಕಾರ್ಯಕ್ರಮ ನಡಪರೆ ಉಂಡು. ಮೈಕ್ ಆಪರೇಟರ್ ದಯದೀದು ಇಡೆಗೆ ಬತ್ತದು ಮೈಕ್ದ ವ್ಯವಸ್ಥೆ ಮಲ್ತುಕೊರಡು ಬಂದು ವಿನಂತಿ ಮಲ್ತೊಂದುಲ್ಲ. ವಿಠಲ ವಿಠಲ
ತಿರುಮಲೆರಾಯನ ದೇಗುಲವಿಹುದು ಏಳು ಬೆಟ್ಟದ ಮೇಲೆ ಏನಿಹುದು ತಿರುಮಲೆರಾಯನ ದೇಗುಲವಿಹುದು ಏಳು ಬೆಟ್ಟದ ಮೇಲೆ ಏನಿಹುದು ತಿರುಮಲೆರಾಯನ ದೇಗುಲವಿಹುದು ವೆಂಕಟರಮಣನು ಎಂತವನು ವೆಂಕಟರಮಣನು ಎಂತವನು ಶರಣರ ಕಾಯುವ ಕರುಣಾಮೂರ್ತಿ ಶರಣರ ಕಾಯುವ ಕರುಣಾಮೂರ್ತಿ ಏಳು ಬೆಟ್ಟದ ಮೇಲೆ ತಿರುಮಲೆರಾಯನ ದೇಗುಲವಿಹುದು ತಿರುಮಲೆರಾಯನ ದರ್ಶನದಿಂದ ತಿರುಮಲೆರಾಯನ ದರ್ಶನದಿಂದ ತಿರುಮಲೆರಾಯನ ದರ್ಶನದಿಂದ ತಿರುಮಲೆರಾಯನ ದರ್ಶನದಿಂದ ಕೂತರ ನೇಮಿಸ ಗೋವಿಂದ 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 ಆ ಪರಮಾತ್ಮನ ಆರಾಧಿಸಲು ಆ ಪರಮಾತ್ಮನ ಆರಾಧಿಸಲು ಅಪರಾಧಗಳೇ ಗೋವಿಂದ ಅಪರಾಧಗಳೇ ಗೋವಿಂದ ಏಳು ಬೆಟ್ಟದ ಮೇಲೆ ಏನಿಹುದು ತಿರುಮಲೆರಾಯನ ದೇಗುಲವಿಹುದು ಏಳು ಬೆಟ್ಟದ ಮೇಲೆ ಏನಿಹುದು ತಿರುಮಲೆರಾಯನ ದೇಗುಲವಿಹುದು ವೇದವೇದ್ಯನು ವೆಂಕಟರಮಣನು ವೇದವೇದ್ಯನು ವೆಂಕಟರಮಣನು ವೇದವೇದ್ಯನು ವೆಂಕಟರಮಣನು ವೇದವೇದ್ಯನು ವೆಂಕಟರಮಣನು ವೇದವ ಮಾಡಲು ಗೋವಿಂದ 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 ಇಂದಿರೇಶನ ವಂದಿಪೆ ಜನಗಳ ಇಂದಿರೇಶನ ವಂದಿಪೆ ಜನಗಳ ಇಂದಿರೇಶನ ವಂದಿಪೆ ಜನಗಳ ಇಂದಿರೇಶನ ವಂದಿಪೆ ಜನಗಳ ಬಂಧವ ಕಳೆಯುವ ಗೋವಿಂದ ಬಂಧವ ಕಳೆಯುವ ಗೋವಿಂದ ಏಳು ಬೆಟ್ಟದ ಮೇಲೆ ಏನಿಹುದು ತಿರುಮಲೆರಾಯನ ದೇಗುಲವಿಹುದು ಏಳು ಬೆಟ್ಟದ ಮೇಲೆ ಏನಿಹುದು ತಿರುಮಲೆರಾಯನ ದೇಗುಲವಿಹುದು ತಿರುಮಲೆರಾಯನ ದೇಗುಲವಿಹುದು ತಿರುಮಲೆರಾಯನ ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ ಗುರುಕುಲಕ್ಕೆ ಬರವಾಗಿ ಗುರಿ ತೋರೋ ಗುರುವಾಗಿ ಗುರುಕುಲಕ್ಕೆ ಬರವಾಗಿ ಗುರಿ ತೋರೋ ಗುರುವಾಗಿ ವರ ನೀಡು ಎಂದೆಂದು ಕರುಣಾಳು ಬಾ ಬಂದು ನೀನಮ್ಮ
राम रघुवर राम सीता राम 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 हे पतित पावना राम हे जानकी श्रीगण राम हे पतित पावना राम हे जानकी श्रीगण राम पावना राम हे जानकी श्रीगण राम हे पतित पावना राम हे जानकी श्रीगण राम हे वैदेही प्रिय राम श्री राम राम जय राम हे वैदेही प्रिय राम श्री राम राम जय राम बोलो राम 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 बोलो श्याम 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 बोलो राम 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 बोलो श्याम 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 राम रघुवर राम सीता राम 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 रघुवर राम सीता राम राम हे दशरथ नंदन राम हे जानकी श्रीवन राम हे दशरथ नंदन राम हे जानकी श्रीवन राम हे कौसल्या प्रिय राम श्री राम राम जय राम हे कौसल्या प्रिय राम श्री राम राम जय राम बोलो राम 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 बोलो श्याम 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 बोलो राम 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 बोलो श्याम 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 राम रघुवर राम सीता राम 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 रघुवर राम सीता राम राम ತೊಳಗಿರೆ ತೊಳಗಿರೆ ಪರಬ್ರಹ್ಮ ಬಲು ಸರಪಣಿ ಕಳಕೊಂಡು ಬಂತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ತೊಳಗಿರೆ ತೊಳಗಿರೆ ಪರಬ್ರಹ್ಮ ಬಲು ಸರಪಣಿ ಕಳಕೊಂಡು ಬಂತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಕಪಟ ನಟಕದ ಮರಿಯಾನೆ ನಿಕಟ ಸಭೆಯಲ್ಲಿ ನಿಂತಾನೆ 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 ಪ್ರಕಟನ ಬಂಡಿಯ ಮುರಿದಾನೆ
ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಸತ್ರಾಜಿತನ ಮಗಳೆತ್ತಿದ ಉನ್ನತ ನರಕಾದಳು ತಾ ಕಾಡಿದ. ಸತ್ರಾಜಿತನ ಮಗಳೆತ್ತಿದ ಉನ್ನತ ನರಕಾದಳು ತಾ ಕಾಡಿದ. ಮತ್ತೆ ಕೆಡವಿದ ಅವನಂದವ, ಮತ್ತೆ ಕೆಡವಿದ ಅವನಂದವ. ಸತಿಗಿತ್ತಾನು ತಾ ಕಾಳಿಂಗಾನವ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. 16,000 ನಾರಿಯರ ಸೆರೆಮನೆಯಿಂದ ಬಿಡಿಸಿ ಮನೋಹರ. 16,000 ನಾರಿಯರ ಸೆರೆಮನೆಯಿಂದ ಬಿಡಿಸಿ ಮನೋಹರ. ಅದಿತಿಯ ಕುಂಡಲ ಕಳಜಿದ, ಅದಿತಿಯ ಕುಂಡಲ ಕಳಜಿದ. ಹರ ವಿಧಿಸೂರ ನೃಪನು ಸಹವೀರ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ನರಕ ಚತುರ್ದಶಿ ಪರ್ವದ ದಿನ ಹರ್ಷದಿಂ ಪ್ರಕಟ ತನು ದೇವ. ನರಕ ಚತುರ್ದಶಿ ಪರ್ವದ ದಿನ ಹರ್ಷದಿಂ ಪ್ರಕಟ ತನು ದೇವ. ಶರಣಾಗತ ಜನ ವತ್ಸಲ, ಶರಣಾಗತ ಜನ ವತ್ಸಲ. ರಂಗ ಪರಮ ಭಗವತರ ಪರಿಪಾಲ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹೊಗಳೆ ಕೃಷ್ಣಯ್ಯನ ಮಹಿಮೆಯ ಮುಕ್ತಿನಗರದ ಅರಸನ ಕೀರ್ತಿಯ. ಹೊಗಳೆ ಕೃಷ್ಣಯ್ಯನ ಮಹಿಮೆಯ ಮುಕ್ತಿನಗರದ ಅರಸನ ಕೀರ್ತಿಯ. ಜಗದೀಶ ಪ್ರಸವೆಂಕಟೇಶನು, ಜಗದೀಶ ಪ್ರಸವೆಂಕಟೇಶನು. ಭಕ್ತರಗವಾದಿ ರವಿಕೋಟಿ ಪ್ರಕಾಶನು. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ನೋಡಕ್ಕ ಮನಸೋತೆ ನಾನವಗೆ. शङ्कराय 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 मङ्गलं. शङ्करी मनोहराय शाश्वताय मङ्गलं. शङ्कराय 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 मङ्गलं. शङ्करी मनोहराय शाश्वताय मङ्गलं. गुरुदेव मङ्गलं सद्गुरुदेव मङ्गलं. गुरुदेव मङ्गलं सद्गुरुदेव मङ्गलं. गजानन
ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಭಜನೆಗೆ ಪ್ರಾರಂಭ ಮಾಡೋಣ. ವಿನಾಯಕ ವಿಘ್ನನಾಶಕ ವಿನಾಯಕ ವಿಘ್ನನಾಶಕ
ಬದಲೆಯಲಿ ಶಾರದೆ ಗಾನ ಆಗ ಹೊಮ್ಮಲು ಶಾರದೆ ನಾಮ ರಾಗ ಹೊಮ್ಮಲು ಶಾರದೆ ನಾಮ ಹೃದಯ ಹಾಡಿತು ಶಾರದೆ ಗಾನ ಹೃದಯ ಹಾಡಿತು ಶಾರದೆ ಗಾನ ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಗಾನ ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಗಾನ ಬದಲೆಯಲಿ ಭಾವದಲೆಯಲಿ ಶಾರದೆ ಗಾನ ಆಗ ಹೊಮ್ಮಲು ನಯ ಮನವಿಂದು ಶಾರದೆ ಸದನ ನಯ ಮನವಿಂದು ಶಾರದೆ ಸದನ ಹೃದಯ ಜ್ಯೋತಿ ಹೃದಯ ಜ್ಯೋತಿ ಬೆಳಗಿದನು ಅವಳಿಗೆ ದಿನನ ರೋಮಾಂಚನ ತಾಯಿ ಶಾರದೆ ಗಾನ ರೋಮಾಂಚನ ತಾಯಿ ಶಾರದೆ ಗಾನ ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಗಾನ ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಗಾನ ಬದಲೆಯಲಿ ಶಾರದೆ ಗಾನ ಭಾವದಲೆಯಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ಗಾನ ತಾಯಿದರು ಜನದಿಂದ ಹರಳಿಸುವದನ ಅಂಧಕಾರ ಸಾರ್ಗೆಲ್ಲವೋ ನೋಡಿತು ನಯನ ಸುತ್ತಮುತ್ತಲೂ ಎಲ್ಲ ತಾಯಿ ದರ್ಶನ ಸುತ್ತಮುತ್ತಲೂ ಎಲ್ಲ ತಾಯಿ ದರ್ಶನ ಶಾರದೆ ಗಾನ ಶೃಂಗೇರಿಯ ಗಾನ ಶಾರದೆ ಗಾನ ಶೃಂಗೇರಿಯ ಗಾನ ಶಾರದೆ ಗಾನ ಭಾವದಲೆಯಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ಗಾನ
Alon
ರಾಧಿಕಾ ಮನೋಹರ ಮದನ ಗೋಪಾಲ ದೀನವತ್ಸಲ ಹೇ ರಾಧೆ ಗೋಪಾಲ ದೀನವತ್ಸಲ ಹೇ ರಾಧೆ ಗೋಪಾಲ ರಾಧಿಕಾ ಮನೋಹರ ಮದನ ಗೋಪಾಲ ರಾಧಿಕಾ ಮನೋಹರ ಮದನ ಗೋಪಾಲ
ಹೋಗೋಣ ಕೂಡಿ ಯಮುನಾ ತೀರದಲ್ಲಿ ಹೋಗೋಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ ಹೋಗೋಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ
ಗೆಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಗೆಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಗೆಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ತೋರಲೆಂದೆ ಬಾರೋ ನಾ ದಿವ್ಯ ನಾಮ ಹಾಡಿಂದೆ ಬಾರೋ ಪುಷ್ಪಪಾದ ತೋರಲೆಂದೆ ಬಾರೋ ನಾ ದಿವ್ಯ ನಾಮ ಹಾಡಿಂದೆ
ಚಾಮುಂಡಮ್ಮೆ ಆರುಡವೇ ಆರಿಸಮ್ಮ ಮರೆ ಆರಿಸಮ್ಮ
ಅದೇ ಜಾಸ್ತಿ ಅನ್ನ ಪೂಲಿ ಗೀತಲ್ಲಿ ಗೀತಮ್ ಗೀತ ಬಲ